ನಮ್ಮ ಪುಣ್ಯಕ್ಷೇತ್ರ ರೇತೊಂದು ನ್ಯಾಯ ತೀರ್ಮಾನ ಮಾಡ್ಕೊಂಡಂಚಿನ ಕ್ಷೇತ್ರಡು ಒಂದು ಕುಟುಂಬಾಳಿಗೆ ಅಡಿಯರ ಪೋತಾರ ಅದಕ್ಕೆ ಕಠಿಣವಾಯಿನಂಚಿನ ಶಿಕ್ಷೆ ಅವರು ಈ ಉದ್ದೇಶಡು ಕಾನೂನಾತ್ಮಕವಾದ ನಮ್ಮ ಮಾಂತೆಲ್ಲ ಸೇರ್ತೆ ಆ ಹೋರಾಟಗೂ ಬಲ ಕೊರಡು ಬಂದಿದ್ದು ನಿಮ್ಮ ಮಾಂತ ಮುಲ್ಪ ಸೇರ್ತಾರೆ ಸೇರ್ನಂಚಿನ ಬಂಧುಲಿಗೆ ಪೂರ ಪ್ರೀತಿಪೂರ್ವಕವಾದ ಸ್ವಾಗತ ಮತ್ತೊಂದು ದೇವಿನ ಸನ್ನಿಧಾನದ ನಮ್ಮ ಮಲ್ಪನ ಪ್ರಾರ್ಥನೆ ಪ್ರಾರಂಭ ಈ ಒಂದು ನೆಲೆಸಿಕೊಂಡವತ್ತು ಪ್ರಥಮವಾಗಿ ನಾವು ಪ್ರಪಂಚ ಮಾಡ್ಕೊಂಡಂತಹ ಪೂರ ಕಾರ್ಯಕರ್ತರಾಗಿ ಮಹೇಶ್ ಆಗ ಜೀವನ ಹಂಗನ್ನು ನಮಗೆ ನೀವು ವಾಪಸ್ ಸೇರಿದಂಥ ಕೆಲಸ ಆಗ್ತದೆ ಪಂಚಾಯತ್ನಾಗ ಇನ್ನು ಸರ್ಕಾರ ದಾನ ಮಾಡ್ತಿರುವಂಥ ಎಫ್ಡಿ ಮಾಡ್ಕೊಳ್ಳೋ ಒಂದು ಮಾತರೆ ಎಫ್ಡಿ ಮಾಡ್ತಿರೋದನ್ನ ಸಂತೋಷ ಅವರು ತಿರ್ಗಾ ಒಂದು ಬೇರೆ ಹಾಕಿನ ಕೆಲಸ ಹಾಕೊಂಡು ನಮಗೆ ಮರು ತನಿಖೆ ಆಗುವುದಂತವೇ ಒಂದು ಆಗ್ರಹ ಒಂದು ರತ್ನವಾದ ಇಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲಿ ನಮ್ಮ ಪೂರ ಪ್ರತಿಭಟನೆ ಮಾಡ್ಕೊಂಡು ಇಂಥ ಈ ಪ್ರತಿಭಟನೆ ಎಂಚಿಕೊಳ್ಳುವಂಥ ಗ್ಯಾಸ್ ಸುತ್ತಿ ಸಿಕ್ಕಲು ಬರ್ತಿಲ್ಲಕ್ಕ ಅವರು ಬೇರೆಯವರಿಗೆ ಮಂಡದ ಬರ್ತಿಲ್ಲಕ್ಕ ಅಂತ ನಮ್ಮ ಇಚ್ಛೆ ಪ್ರತಿಭಟನೆ ಭಾಗವಹಿಸುವ ಕೆಲಸ ಅವರು ದಯಮಾಡಿ ವಾಟ್ಸಪ್ ಆಗಿ ಇತ್ಯಾದಿ ಎಲ್ಲ ಕಮೆಂಟ್ಗಳು ಬರೀತಾರೆ ಹಾಗಾಗಿ ಬರ್ರ ಪುಸ್ತಕ ಆ ಬರೆಯರ ಪುಸ್ತಕ ಬರೀದಾಗತ್ತೆ ಪಂಚಾಯತ್ ಪ್ರತಿವರಿಲ್ಲ ಓಲೆ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಇಚ್ಛೆಗಳು ಭಾಗವಹಿಸುವಂಥ ಕೆಲಸ ಅವರು ರಚನೆದಾದ್ರೆ ಇಲ್ಲಿ ನಾನು ಈ ಒಂದು ಪ್ರತಿಭಟನೆ ಶಿಕ್ಷಣ ತುಂಬುಕೋಡು ಸೌಜನ್ಯ ನ್ಯಾಯ ತಿಳ್ಕೊಳ್ಳೋದನ್ನ ಮಹೇಶ್ ಕುಮಾರ್ ಅವರಿಗೆ ಅತಿ ಗಟ್ಟಿಯಾಗಿ ನನ್ನ ರಕ್ಷಣೆ ತಿಳ್ಕೊಳ್ಳೋದು ಇಲ್ಲಿ ಆ ವ್ಯಕ್ತಿ ನಾನು ಇಚ್ಛೆಯಿಂದ ಆನದಂಡ ತಿರುಗ ನಮ್ಮ ಈ ಒಂದು ವ್ಯವಸ್ಥೆಯನ್ನು ಕೆಲಸ ಆಗುವುದು ಹೈಕಮಾಂಡ್ ಸರ್ಕಾರದ ಆಗ್ರಹ ಮಾಡ್ತಾ ನೀವು ವೈದ್ಯ ಮಾತ್ರ ಸೆಕ್ಯೂರಿಟಿ ಕೊಡ್ತೇವೆ ಅವೇ ನಮಗೆ ತಿಮರಡಿಗಳು ಅಂಚೆ ಒಂದು ಸೆಕ್ಯೂರಿಟಿ ಬರುವುದು ಆರೇನು ನಾನು ದುಂಬು ಒಬ್ಬೇ ಯಾರಿಗೆ ತೊಂದರೆ ಆಗುತ್ತಿರಲಿಕ್ಕ ಸರ್ಕಾರ ತೂವ ನೋಡೋದು ಬಂದಂತು ನಾನು ದುಂಬುಗೆ ಪ್ರತಿ ಎಲ್ಲ ನಿಂತು ಭಾಗವಹಿಸೋದು ಈ ಸೌಜನ್ಯ ನ್ಯಾಯ ಸಿಗ್ನಾಡೆ ಉಂಟಲ್ಲ ನಮ್ಮ ಏರ್ಲ ಮಣಿಪಂದ ಕೊಡಂತ ಪ್ರತಿ ಒಂದು ವಿಷಯದ ಭಾಗವಹಿಸೋದು ಬಂದದ್ದು ನಿಮಗೆ ಮಾತ್ರ ಧನ್ಯವಾದ ಮಾತ್ರ
ಬೇನೆ ಸಹಿಸೋನ್ಯಾರ ಕಷ್ಟಗೆ ಮತ್ತೊಂದು ವರ್ಷದ ಆ ಅಪ್ಪೆ ಏಕ ಕಷ್ಟನೂ ಅನುಭವಿಸೋದಿಪ್ಪು ಅಂತ ನಾವು ಅವು ಒಂದು ಅಪ್ಪೆಗೆ ಮಾತ್ರ ಗೊತ್ತಿಪ್ಪು ಹೊರತು ನಮ್ಮ ಪಾತೆರ್ನಕ್ಕೆ ಗೊತ್ತಿಪ್ಪ ಅಂತ ಅಂಡ ಏನು ಹುಟ್ಟು ಬಲತನೆ ಅವೇ ಊರುಡು ಅವೇ ತಾಲೂಕುಡು ಅಂಡಲ್ಲ ತರೆ ತಕ್ಕಿಸಬೆ ದೇವಿನಾಗ ಅಡ್ಡ ಬೂರ್ಬೆ ಅಲ್ಪದವೇ ನೀರು ಮಾಡ್ತೀಯನ್ನು ಬದುಕಿದ ನಾನು ಅಂಡಲ್ಲ ಅವೇ ನೀರಿದ ಒಂದು ಋಣ ಇದು ಆ ಬಾಲ್ಯಕ್ಕೆ ಇದ್ದಂತೆ ಕೊಡು ಅದು ಭಾರಿ ಬೇಜಾರದ ಸಂಗತಿ ದೇವರೇ ಆ ಏರು ಅನ್ಯಾಯ ಮಲ್ತೇನ ಕ್ರೂರ ರೀತಿ ಒಂದು ಮೃಗ ಹತ್ತೇನ ಅಕ್ಲೆಗೆ ಅಂಚಿತನವೇ ಒಂಜಿ ನೀರು ಬಾಯಿಗೆ ನೀರಿಜ್ಜಂದೆ ಕಷ್ಟೋಡು ಒತ್ತಾಡುದು ಜೀವ ಬುಡ್ಕೊಂಡು ಅಂಚಿತನ ಒಂಜಿ ಪ್ರಮೇಯ ಆಗ್ಲಿ ಬರೋಡು ನನದ ತೀರ್ಪು ಬರ್ಕೊಂಡಲ್ಲ ಏರು ಐಕೆ ಸೇರ್ದೇನ ಏರು ಅನ್ಯಾಯ ಮಾಡ್ತದೇನ ಬಾಲ್ಯಗೆ ಅಕ್ಲೆಗೆ ಈ ಸಂತೋಷಕ್ಕೂ ವಾ ನಮೂನೆ ಚಿತ್ರಹಿಂಸೆ ಆತನ ಜೈಲಿಡಿರ್ತದೆ ಅವೇ ನಮೂನೆ ಅತಿಲ್ಲ ಚಿತ್ರಹಿಂಸೆನ ಪಡೆಯೋಡು ಆ ಮಂಜುನಾಥಿ ಅಣ್ಣಪ್ಪ ಸ್ವಾಮಿ ಏನ ಒಂಜಿ ಅನುಗ್ರಹ ಆ ಬಾಲ್ಯಗೆ ತಿಕ್ಕಡು ನಮ್ಮ ಮಲ್ಪನಂಚಿತನ ಈ ಒಟ್ಟು ಸೇರ್ದು ಧ್ವನಿಯಾಪನಂಚಿತನ ಧ್ವನಿಕ್ ಆ ದೇವರನ್ನ ಸಹಾಯ ಇಪ್ಪಡು ಎಕ್ಕ ಇಡೇಟ್ ತಿಮ್ಮರೋಡಿ ಅಣ್ಣಗೆ ಈ ನಮ್ಮ ಕರ್ನಾಟಕಕ್ಕೆ ಭಾರತ ದೇಶದ ಪ್ರತಿ ಒಂಜಿ ಸಣ್ಣದ ನೀರಿನ ಅರೆಗೆ ಒಂಜಿ ಬೆರಿ ಸಹಾಯ ಆದ ಇಪ್ಪಡು ಸೌಜನ್ಯಾಗ ಅಲ್ಲ ಆತ್ಮಗೂ ಶಾಂತಿ ಬಿಟ್ಕೊಡಂಡ ಎಕ್ ಏರು ಅನ್ಯಾಯ ಮಲ್ತೇನ ಏರು ಕೊಲೆ ಮಲ್ತೇನ ಆ ಬಾಧೆನು ಅಕ್ಲಿಗೆ ಶಿಕ್ಷೆ ಅಂಡ ಮಾತ್ರ ಸಾಧ್ಯ ಎಕ್ ಇನಿ ನಮ್ಮ ಮಾತ್ರ ಕೈ ಜೋಡಿಸಬಾರ್ದು ಪ್ರತಿ ಒಂಜಿ ಇಲ್ಲದ ಅಪ್ಪೆಲ್ಲ ನೆಕ್ ವಿದಾಯ ಬರೋಡು ನೆಕ್ಕಿ ಬಲೆಯಲ್ಲ ನೆಕ್ ವಿದಾಯ ಬರ್ತದೆ ಆ ಬಾಲೆಗೆ ಒಂಜಿ ನ್ಯಾಯ ಒದಗಿಸೋನಂತ ನಮ್ಮ ಮಾಂತರ್ನ ಸಹಕಾರ ಬೋಡು ಆಯೋಜನೆ ಮಾಡ್ತಾ ಇದನ್ನ ಮೆಕ್ಕಿ ಬಲೆಯ ಸಂಸಾರ ಮಾಂತರ್ನ ನೆಕ್ ಜಾತಿ ನೀತಿ ಆಂತರಿಗಳ ಒಂಜಿ ಕೃತಜ್ಞತೆ ಅರ್ಪಿಸದೆ ತುಂಬುಗಳ ಪಾಯರನಂತ ದೇವರ ಅನುಗ್ರಹ ಕೊರಡು ಬಾಲೆಗೆ ನ್ಯಾಯ ತಿಕ್ಕಡು ನಡೆದು ಅವಕಾಶ ಹೀಗೆ ಹೋಗ್ತಾ ಇದ್ದಂತಹ ಹುಡುಗಿಯನ್ನು ಮತ್ತೆ ರಸ್ತೆಯಿಂದ ಎಳೆದುಕೊಂಡು ಹೋಗಿ ಜನಸಾಮಾನ್ಯರೆಲ್ಲರೂ ಕೂಡ ತಲೆ ತಗ್ಗಿಸುವಂಥ ರೀತಿಯಲ್ಲಿ ದೀಪೋತ್ಸವಕ್ಕೆ ಹತ್ಯೆಯಾಗಿದೆ. ಇದನ್ನು ಇದಕ್ಕೆ 11 ವರ್ಷಗಳಾದರೂ ಕೂಡ ಪರಿಹಾರವೇ ಸಿಗಲಿಲ್ಲ. ಈ ಹಣ ಬಲದಿಂದ ಇವತ್ತು ಸಾಮಾನ್ಯ ಮಹಿಳೆಗೆ ಕೂಡ ಸಣ್ಣ ಮಹಿಳೆಗಾಗಿ ಮಕ್ಕಳಿಗಾಗಿ ಬಡ ಜನರಿಗಾಗಿ ನ್ಯಾಯ ಸಿಗುತ್ತಿದ್ದಾರೆ. ಇದು ನಮ್ಮ ಪ್ರಶ್ನೆ. ಇದಕ್ಕೆ ನಮ್ಮ ಜನನಾಯಕರು ಬಹುಶಃ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇದ್ದರೆ ನಾವು ಇವತ್ತು ಬೀದಿಗಿಳಿಯುವಂತಹ ಸಮಸ್ಯೆ ಬರ್ತಾ ಇರಲಿಲ್ಲ ಕಾಣ್ತದೆ. ಹಾಗಾಗಿ ಅವರಿಂದ ನಮಗೆ ನ್ಯಾಯ ಸಿಗಲಿಲ್ಲ. ಈಗ ನಾವೆಲ್ಲರೂ ಕೂಡ ಊರಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮನೆಗಳಿಂದ ಇಂತಹ ಒಂದು ಈ ಹಿಂಸಾಚಾರಕ್ಕೆ ತಮ್ಮ ಮನಸ್ಸನ್ನು ತಿರುಗಿಸಿಕೊಂಡು ಈ ಹಿಂಸಾಚಾರದ ವಿರುದ್ಧವಾಗಿ ಹೋರಾಡುವಂತಹ ಒಂದು ಮನೋವೃತ್ತಿಯನ್ನು ಬೆಳೆಸಿಕೊಳ್ಬೇಕಾಗಿದೆ. ಹಾಗೆ ಸಂತೋಷ್ ರಾವ್ ತನ್ನ ಇಡೀ ತರುಣ ಅವಸ್ಥೆಯನ್ನೇ ಜೈಲಿನಲ್ಲಿ ಕಳೆದು ಸಮಾಜಕ್ಕೆ ಎಷ್ಟೋ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಬೇಕಾಗಿರುವಂತಹ ವ್ಯಕ್ತಿ ತನ್ನ ಜೀವನವನ್ನು ಜೈಲಿನಲ್ಲಿ ಕಳೆದಿದ್ದಾರೆ. ಹಾಗಾಗಿ ಆ ಸಂತೋಷ್ನ ಅವರ ಜೀವನಕ್ಕೆ ಬೇಕಾದಂಥ ಜೀವನಾಂಶವೂ ಸಿಗಬೇಕು ಮತ್ತು ನಮ್ಮ ಸೌಜನ್ಯ ಯಾವ ರೀತಿ ಹತ್ಯೆಯಾಗಿದ್ದಾರೆ ಅವರ ಹತ್ಯೆಗೆ ಸರಿಯಾದ ಪರಿಹಾರವೂ ಸಿಗಬೇಕು, ನಮಗೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೆ ನಾವು ನಮ್ಮ ಹೋರಾಟವನ್ನು ಮುಂದುವರಿಸೋಣ ಎಂದು ಹೇಳುತ್ತಾ ಸೇರಿದಂತೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಸ್ಥಳ ಸಾನ್ನಿಧ್ಯ ಮಾತ ದೈವದೇವರನ ಅಪ್ಪೆ ಪದ್ಮಾವತಿಗೆ ಅಡ್ಡ ಬರೊಂದು ದೈವದೇವರ ನೆನಪೊಂದು ಸೇನಚಿತನ ಮಾತ ಸೌಜನ್ಯ ಪರ ಹೋರಾಟದ ಆಸುಪಾಸುರ ಮಾತ ಗ್ರಾಮಸ್ಥ ಸಮಾನ ಮನಸ್ಕ ಬಂಧುಲು ನಮ್ಮ ಸವಣೂರು ಯುವಕ ಮಂಡಳದ ನೇತೃತ್ವಡು ಕುಮಾರಿ ಸೌಜನ್ಯ ಬೇರ್ನ ಅತ್ಯಾಚಾರ ಕೊಲೆ ಈ ಪ್ರಕರಣದ ಮರು ತನಿಖೆ ಅವಡು ನೈಜ ಆರೋಪಿಲು ಪತ್ತೆ ಅವಡು ಪಂಪನಚಿತ್ರ ಆಗ್ರಹವನ್ನು ಮಲ್ತೊಂದು ಮೆರವಣಿಗೆ ಸಭೆ ಬುಕ್ಕ ಮನವಿ ಕೊರ್ಪಣ ಚಿತ್ರ ಕಾರ್ಯಕ್ರಮ ನಮ್ಮ ಮಾತ್ರ ಸೇರಿದ ಇಡೀ ನಾಗರಿಕ ಸಮಾಜನೇ ತೆರೆ ತಗ್ಗಿಸಾವನಂಚಿತ್ತಿನ ಒಂದು ಘಟನೆ ಅವು 25 ವರ್ಷ ಕುಟುಂಬ ಕಾಲೇಜು ಬಿಡುದು ಪಂಪನಚಿತ್ರ ಸೌಜನ್ಯ ಪಂಪನ ನಮ್ಮ ಮಾತೆರಳ ಸಹೋದರಿ ಅವೇತೋ ತನ್ನ ಬದುಕದ ಕನನು ಕಟ್ಟೊಂದು ತನ್ನ ಬಡತನದ ಆ ವ್ಯವಸ್ಥೆ ಇತ್ತಿಂದಲ್ಲ ವಿದ್ಯಾಭ್ಯಾಸದ ಮುಖಾಂತರವಾದ ತನ್ನ ಇಲ್ಲಗೇನು ಆಧಾರ ಅವಡು ಈ ಸಮಾಜದ ಜೊತೆ
ಪುಣ್ಯಾದ ನಾಗರಿಕ ಪುಣ್ಯವಾದ ಸಮಾಜೋಡು ಬದುಕೊಡ್ಬಂಪನ ಆಸೆ ಕನದಿ ಹೊಡಿತು ಚಿತ್ರ ಆ ಪುಣ್ಣನ ಆಸೆ ಕನಸನು ಆ ಪುಣ್ಣನ ದೇಹನು ಆ ನೀಚೇರು ఆయన పరిస్థితి తినిపడిన రీతిలో మల్తేరు అక్షమ్య అపరాధ అతను నీచేరు పరమ నీచేరు ಅವುಪುರ ಘಟನೆ ಆಯಿ ಬುಕ್ಕ ಪಂಚಾಯತ್ ಆರೋಪಿ ಇಂಚಿನ ಕ್ಲೇನ್ ಪನ್ಪಣ ಚಿತ್ತನ ಮಾಹಿತಿನ ಅಲ್ಪ ಅಲ್ಪ ಕೊರ್ನಲ ಎರವಂಜಿ ವ್ಯಕ್ತಿಲ ಕೈವಾಡ ಪ್ರಭಾವಿಲು ಉಳ್ಳೇರು ಬಂದಿರ ಅಕ್ಕಲ ಕೈವಾಡಡು ನಿಜವಾಯಿನ ಆರೋಪಿನ ಪಿದಾಯಿಬೂರ್ದು ಸಂತೋಷರಾವ್ ಪನ್ಪಣ ಚಿತ್ರ ಒಂಜಿ ಆರೋಪಿನ ಬಂಧನ ಮಲ್ಪನಾಡು 11 ವರ್ಷದ ಘನ ನ್ಯಾಯಾಲಯ ಪನ್ಪುಡು ಸಂತೋಷ ನಿರ್ದೋಷಿ ಬಂದು ನ್ಯಾಯಾಲಯ ಬಂದ್ಬಿಡು ಅಪ್ಪಾಗ ನಮ್ಮ ಪ್ರಶ್ನೆ ಇಚ್ಛೆ ಪಂಡ ನಿಜವಾಯಿನ ಆರೋಪಿ ಏರಿಂದ ಬೋಡತ್ತ ಆ ಸಂತೋಷನ ಇಲ್ಲದ ಪರಿಸ್ಥಿತಿನ ಒಂದು ರೀತಿ ಆಲೋಚನೆ ಮಲ್ಪೋಡು ಒಂದು ಯೌವನದ ಶ್ರೇಷ್ಠವಾದ ಕಾಲಘಟ್ಟನು ಎರೋ ಮಲ್ತಿನ ಅಪರಾಧವು ತಾನು ಬಲಿಪಶುವಾದ ಜೈಲಡಿ ಕಳೆಪುಣಂಚಿತ್ತಿನ ಒಂದು ಸಂದರ್ಭ ಬರ್ತೀನಿ ಆರ್ನ ಪರಿಸ್ಥಿತಿ ನಮಕ್ ಪೊಲೀಸಾದ ನಮ್ಮ ಯೋಚನೆ ಮಾಡ್ತಿಲ್ಲ ವಾರೀತಿದ ದುರ್ದೈವ ఆయన ಬದುಕಡು ಆರ್ನ ಇಲ್ಲದ ಪರಿಸ್ಥಿತಿ ಮರಿ ಲೇಖನ ಬರೆಪೇರು ಇಲ್ಲಡೆ ಪೋಂಡ ಟಿವಿ ದೂರು ಬರ್ತನಿಗೆ ಪಾತ್ರೋಳು ಬೂರೊಂದುಲ್ಲಗೆ ಅಡಿಗೆ ಅಡಿಗೆ ಕೊಟ್ಟು ಏತದಿ ಒಂದು ಗುಟ್ಟಿಗೆ ಅక్కడ ಮನಸ್ಸು ಮನ್ಪೇರ ತಿನ್ಪೇರ ಅಂತ ಗೊತ್ತಿಜಿ ಆರ್ನ ಸಹೋದರರಿಗೆ ಮುದು ಬರ್ಪುಜಿ ಈ ವ್ಯಕ್ತಿ ಬಿಡುಗಡೆ ಇಲ್ಲಡೆ ಪಾರ ಮನಸ್ಸು ಕೇನುಜಿ ಆ ವ್ಯಕ್ತಿಗೆ ಆ ರೀತಿಯ ಅನ್ಯಾಯ ಮಲ್ತಿನ ಚಿತ್ರ ಸಂದರ್ಭಗಳು ನಮ್ಮ ಇನಿ ಆಗ್ರಹ ಹೆಚ್ಚಿನ ಮಂಡ ಸೌಜನ್ಯನ ಅತ್ಯಾಚಾರ ಕೊಲೆ ಖಂಡನೀಯ ಮಾತ ಬಂದು ಖಂಡಿಸಪ್ಪ ಆಯ್ತಾ ಒಟ್ಟಿಗೆ ಏತೇ ಪ್ರಭಾವಿಲಿತ್ತಂಡಲ್ಲ ನಿಜವಾಗಿ ಚಿತ್ರ ಆರೋಪಿ ಏನು ನಾನು ಮರು ತನಿಖೆ ಆಗೋಡು ಇದು ಉಲ್ಲೇಖ ಮಾಡ್ತಾರೆ ಮಹೇಶ್ ಅಣ್ಣೆ ಟೀಚರ್ ಪುರ ಇವರೋಡಿ ಮಹೇಶ್ ಶೆಟ್ಟಿ ಆ ವ್ಯಕ್ತಿ ಕೊಲೆಯಿಂದ ಕೊಟ್ಟರು ಆಯ್ತಾ ಬಿಟ್ಟು ಧ್ವನಿ ಎತ್ತಿನಾಗ ಅಪ್ಪಗಾರ ಒಂಜಾತು ದಿನ ಓಲ ಇಚ್ಚಾಡು ತೋಜೊಂದಿಚ್ಚಾಡು ದಾಯನ್ ಕಣ್ಣಾಗ ಆ ವ್ಯಕ್ತಿ ಧ್ವನಿ ಎತ್ತಲು ಹೋರಾಟ ಮಾಡ್ತಾರೆ ಆದ್ರೆ ಎನ್ಕೌಂಟರ್ ಹಾಕೊಂಡು ಬಂದ್ಬಿಡ್ತೀವಿ ಸುತ್ತಿ ಹೋದಾರು ಒಂಜಾತು ದಿನ ಪಿರೌಡ್ದು ಬೇಲೆ ಮಲ್ಪೇರು ಒಂದು ವ್ಯಕ್ತಿನ ನ್ಯಾಯನಕ್ಕೆ ಎನ್ನ ವ್ಯಕ್ತಿನ ಎನ್ಕೌಂಟರ್ ಮಾಡ್ಕೊಂಡಿದ್ದ ವ್ಯವಸ್ಥೆ ಇನ್ನಿತ್ತ ನಮ್ಮ ಇನ್ನಿತ್ತ ಕಾಲಘಟ್ಟರು ಉಂಟು ಕಂಡ ನಮ್ಮ ನಾಗರಿಕ ಸಮಾಜದ ಉಳ್ಳ ಬರ್ಕೊಂಡು ನಮ್ಮ ಹಿರಿಯರು ಇದು ನಮ್ಮ ಹೋರಾಟವೇ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಹತ್ತು ಒವೇ ಒಂದು ವ್ಯಕ್ತಿನ ವಿರುದ್ಧ ಹತ್ತು ಏರು ನಿಜವಾದ ಅನ್ಯಾಯ ಮಾಡ್ತೀರಾ ಆ ಎಷ್ಟು ಮಲ್ಲ ವ್ಯಕ್ತಿ ಅಂಡಲ್ಲ ಆಗ ಶಿಕ್ಷೆ ಆವಡು ಬಂದ್ಬಿಡು ಹೋರಾಟ ನಮ್ಮವು ಅವು ಶಿಕ್ಷೆ ಆವಡೆ ನಮ್ಮ ದೇಶದ ಸಂವಿಧಾನ ಅಂಬೇಡ್ಕರ್ ಬರೆಯ ಸಂವಿಧಾನಡು ಆಯ್ತೊಟ್ಟಿಗೆ ಸುಪ್ರೀಂ ಕೋರ್ಟ್ ನಮ್ಮ ಅಂತಿಮ ನ್ಯಾಯದ ವ್ಯವಸ್ಥೆ ಸುಪ್ರೀಂ ಕೋರ್ಟ್ ಆ ನ್ಯಾಯದ ವ್ಯವಸ್ಥೆ ಇನಿ ನಿಜವಾದ ಆರೋಪಿಗೆ ಶಿಕ್ಷೆ ಅಂಡ ಮಾತ್ರ ನಮಕ್ ನ್ಯಾಯಾಂಗ ವ್ಯವಸ್ಥೆದ ಬಗ್ಗೆ ಗೌರವ ಅರ್ಪಣೆ ನಮ್ಮ ಆಡಳಿತ ವ್ಯವಸ್ಥೆದ ಬಗ್ಗೆ ಗೌರವ ಅರ್ಪಣೆ ಅಂಚಾರಿಪ್ಪಣಗ ಈ ಕೊಲೆಕ್ಕೆ ನ್ಯಾಯ ಕೊಡು ಸೌಜನ್ಯನ ಅತ್ಯಾಚಾರ ನಿಂತಿನ ಈ ಘಟನೆ ನನದುಂಬುಡು ಈ ನಾಗರಿಕ ಸಮಾಜ ನಡಪೇರ ಬಂದು ಬರ್ಪಡಿಸಿದ ಆಗ್ರಹ ಆಯ್ತು ಒಟ್ಟಿಗೆ ನಮ್ಮ ಮನವಿ ಒಂಜಾತಿ ಸೇರ್ಸದ ಇನಿ ವಿಟ್ಲಡಾದಿಪ್ಪು ಒಂದು ಘಟನೆ ಉಡುಪಿಡಾದಿಪ್ಪು ಅಥವಾ ಸುರತ್ಕಲ್ ಬಾಗೋಡಾದಿಪ್ಪು ಇಂಚನೆ ನಮ್ಮ ರಾಜ್ಯದ ಬೇತೆ ಬೇತೆ ಬಾಗೋಡು ಅಬ್ಬೆಲ್ಲದ ಮಿತ್ತು ನಮ್ಮ ಸಹೋದರಿಯರ ಮಿತ್ತು ದೌರ್ಜನ್ಯ ಅತ್ಯಾಚಾರ ಹಾಕುದು ಅವು ಆಯರ ಬಲ್ಲಿ ಈ ರೀತಿಯಾದರೆ ನ್ಯಾಯಾಂಗದ ಮೇಲಿನ ನಂಬಿಕೆ ಉಳಿಯಬಹುದೇ? ಆಯರ ಬಲ್ಲಿ ಬಂದ ಇನಿ ಸರ್ಕಾರ ನ್ಯಾಯಾಂಗ ವ್ಯವಸ್ಥೆ ಒಂದು ಕಠಿಣ ಕಾನೂನು ಕೊಂಡೋಡು ಏರು ಒಂದು ಸಹೋದರನ ಮಿತ್ತು ಏರು ಒಂದು ಪುಣ್ಯವನ ಮಿತ್ತು ಅಪ್ಪನ ಮಿತ್ತು ದೌರ್ಜನ್ಯ ಅತ್ಯಾಚಾರ ಕೊಲೆ ಮಲ್ಪನ ಆಯಾಗ ಕಠಿಣ ಶಿಕ್ಷೆ ಅವಳು ತಕ್ಷಣ ಮರಣದಂಡನ ಶಿಕ್ಷೆ ಹಾಪಡಿಸಿದ್ರೆ ಕಾನೂನು ಕೊಂಡೋಡು ಇನಿ ಕಾನೂನಿನ ವ್ಯವಸ್ಥೆ ಬೇತೆ ಬೇತೆ ಐತಿಪ್ಪನ ಅವಕಾಶವನ್ನು ಬಳಸ ಒಂದು ಆರೋಪಿ ರಾಜಾರೋಷವನ್ನು ಬಿರೈ ಬರ್ಪೇರಿ ಅಂಚಾದು ಇನಿ ನಮ್ಮ ಆಗ್ರಹ ಏನು ಮಾಡ ಏತೇ ಬಂಗಾಂಡಲ ಒವೇ ಒತ್ತಡ ಇತ್ತಿಂದಲ್ಲ ಸೌಜನ್ಯನ ಕೊಲೆ ಅತ್ಯಾಚಾರದ ನೈಜ ಆರೋಪಿನ ಬಂಧನ ಅವಡು ಮರು ತನಿಖೆ ಅವಡು ಶಿಕ್ಷೆ ಅವಡು ಅಂತ ಒಂದು ಆಗ್ರಹ ಆಯ್ತಾ ಒಟ್ಟಿಗೆ ಒಂದು ಜಾತಿ ವಿಚಾರ ನಮಗೆ ವಿಮರ್ಶೆ ಮಲ್ಕೊಡು ಸನಾತನ ಹಿಂದೂ ಧರ್ಮಡು ಧಾರ್ಮಿಕ ವ್ಯವಸ್ಥೆಗೆ ಧರ್ಮಕ್ಷೇತ್ರಗಳಿಗೆ ಇಲ್ಲಿ ಮಸ್ತ್ ಮೌಲ್ಯ ಉಂಟು ಈ ಧಾರ್ಮಿಕ ಕ್ಷೇತ್ರಗಳು ನಾವು ಇತಿಹಾಸದ ಓದಪ್ಪ ಹಿಂದುಳ ಧಾರ್ಮಿಕ ಕ್ಷೇತ್ರದ ನಾಶ ಮಾಡ್ತಿದೆ ನಮ್ಮ ಸಂಸ್ಕೃತಿನ ನಾಶ ಮಾಡ್ತೀರ ಅವೇತೋ ಮತಾಂಧರ ಪ್ರಯತ್ನ ಮಾಡ್ತೀರಿ ಇನಿ ಸೌಜನ್ಯನ ಕೊಲೆ ಪ್ರಕರಣ ದೀವೊಂದು
ಈ ಧಾರ್ಮಿಕ ಕ್ಷೇತ್ರದ ಮಿತ್ತ ಅಪಚಾರ ಮಲ್ಪಣಿಸಿದ್ರೆ ಹೇಳಿಕೆ ಕೊರ್ಪೇನು ಬೇತೆ ಬೇತೆ ಜಿಹಾದಿಗೆ ಮಲ್ಪಣಿಸುಪ್ಪ ನಮ್ಮ ಐಕ್ಯ ವಿರುದ್ಧ ಒವೇ ಧಾರ್ಮಿಕ ಕ್ಷೇತ್ರ ಏರೆಲ್ಲ ಅನ್ಯಾಯ ಮಲ್ಪುಜಿ ಅತ್ಯಾಚಾರ ಮಲ್ಪುಜಿ ವ್ಯಕ್ತಿಲು ಇಪ್ಪೇರು ಐತೆ ಬೇರೆ ಯಾರೆಲ್ಲ ಇಪ್ಪೇರು ಪ್ರಭಾವಿಲು ಇಪ್ಪೇರು ಅಕ್ಕಲ ಬಗ್ಗೆ ಪಾತ್ರಡು ಅಕ್ಕಲ ಬಗ್ಗೆಕ್ಕೆ ಶಿಕ್ಷೆ ಆವಡು ಆಂಡ ನಮ್ಮ ಹಿಂದೂ ಸನಾತನ ಧರ್ಮದ ಬಗ್ಗೆ ಮಂಜುನಾಥ ಸ್ವಾಮಿನ ಬಗ್ಗೆ ಅಣ್ಣಪ್ಪ ಸ್ವಾಮಿನ ಬಗ್ಗೆ ಅದರ ಒಯ್ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಇನ್ನು ಏನು ಧ್ವಂಸ ಮಲ್ಕೊಡು ಹಾಕೊಡು ದೆಪ್ಪೋಡು ಮಲ್ಪಡಿಸಿದ್ರೆ ಏರಾಳಾಗಿ ವಿಕೃತ ಮನೋಸ್ಥಿತಿ ಇತ್ತಿಲ್ಲ ಐನ ನಮ್ಮ ಖಂಡಿಸವಡು ದಯಮಾಡ ಧಾರ್ಮಿಕ ಕ್ಷೇತ್ರ ನಮ್ಮ ಧಾರ್ಮಿಕ ದೇವಾಲಯಲ ವಿದ್ಯಾಲಯಲ ಒಂಜಿ ಊರ್ದ ಕಣ್ಣಲು ಆ ಕಣ್ಣನ್ನು ತೆಪ್ಪನ ಜೊತೆ ಇನ್ನು ವ್ಯವಸ್ಥಿತವಾಗಿ ನಿಂತಿರೋ ಮತಾಂತರದ ಷಡ್ಯಂತ್ರ ನಿಂತ ಪಿರ ಉಂಡು ನಮ್ಮ ಇನ್ನು ನ್ಯಾಯಯುತವಾದ ಹೋರಾಟ ನಮ್ಮ ಸೇನೆಗೂ ಕೂಡ ಸೌಜನ್ಯ ನ್ಯಾಯತೆ ಕೊಡದು ಹೋರಾಟ ಮಲ್ಪಡಾಕಲು ಮಹೇಶ್ ಶೆಟ್ಟಿನ ಹೋರಾಟ ಇಪ್ಪು ನಮ್ಮ ಹೋರಾಟ ನ್ಯಾಯಯುತವಾದ ಹೋರಾಟ ಐತ ಒಟ್ಟಿಗೆ ನಮ್ಮ ನ್ಯಾಯಯುತವಾದ ಹೋರಾಟ ಮಲ್ಕೊಡು ನೆಕ್ಕೆ ಒವೇ ಸಂದರ್ಭ ಬತ್ತಿಲ್ಲ ಏತೇ ನಂಗೆ ಒತ್ತಡ ಬತ್ತಿಲ್ಲ ಒವೇ ರೀತಿಯ ಆಮಿಷ ಆಕ್ರೋಶ ನಮ್ಮ ಮಿತ್ರ ಬತ್ತಿರಲ್ಲ ನಮ್ಮ ಹೋರಾಟ ಇನ್ನಿಕ್ಕೆ ಮಾತ್ರ ನೇತು ಮಲ್ಲ ಹೋರಾಟ ನಮ್ಮ ಸಿದ್ದರಾವಡು ಈ ಕಡೆ ಪ್ರವೀಣ ಪಂಡಕ ಓಲೆ ಹೋರಾಟ ಇತ್ತು ನಮ್ಮ ಸೇರೋಣ ವ್ಯವಸ್ಥೆ ಅವಡು ಪ್ರವೀಣ ಮಾತಾಡ ಪಂಡರು ಇದು ಭಾರಿ ಪ್ರಸ್ತುತ ಇರ್ಪೇನೆ ಇದು ನಮ್ಮ ಕುಲೊಂದು ಸೋಷಿಯಲ್ ಮೀಡಿಯಾದ ಬರಪಣೆ ನಾನು ಸೋಷಿಯಲ್ ಮೀಡಿಯಾದ ಬರೆದೇ ಲೋಕ ಉತ್ತಾರಪಣೆ ಸೋಷಿಯಲ್ ಮೀಡಿಯಾದ ಬರೆದೇ ಸೌಜನ್ಯನ ಆರೋಪಿಗಳ ಭಕ್ತಾಪಣೆ ಅಕ್ಕ ಶಿಕ್ಷಾಪಣೆ ಬಂದ್ಬಿಟ್ಟು ಮಾನಸಿಕತೆ ಉಂಟು ಬರೀ ಉಡುಪಿದ ಘಟನೆದ ಬಗ್ಗೆ ಒಂದು ಪ್ರತಿಭಟನೆಗೆ ಹೋದ ಬರ್ತದ ಬಣ್ಣಗೆ ವಿಚಾರ ಪಾತ್ರನ ಬತ್ತ ಯಾನ ಕೀರ್ತನ ಯೋಗವಾಡ ಅಧ್ಯಕ್ಷರ ಬರ ಪಾತ್ರನ ಬತ್ತ ಸೌನೂಟ್ಲ ಸೌಜನ್ಯ ಪರವಾದ ಹೋರಾಟ ಮಲ್ಕೊಡುದು ಅದಕ್ಕೆ ಹೋದು ಈಗ ಆಯ್ತ ಕಾರ್ಯಕ್ರಮದ ಬಗ್ಗೆ ವಿವರಣೆ ಪಾತ್ರಕ್ಕೆ ಅವ್ರಿಗೆ ಟ್ಯಾಗ್ ಮಾಡ್ತಿದ್ದು ಸೋಷಿಯಲ್ ಮೀಡಿಯಾ ಪಾಡಿ ಸೌನೂರು ಸೌಜನ್ಯನ ಪರವಾದ ಹೋರಾಟ ಮಾಡ್ಕೊಂಡು ಏನು ಹೇಳ್ತೀರಾ ಈಗ ಯೋಚನೆ ಆದಿತ್ತು ಏನು ಬಂಡೆ ಅದೇ ಗಣ್ಣ ಇದಾಯಣ್ಣ ಎನ್ನ ಹೇಳಿಕೆ ಟ್ಯಾಗ್ ಮಾಡಿ ಹಿಂಗೆ ಮಾಡಿರು ಏನು ಬರೆದು ಮಾಡಿ ಅಣ್ಣ ಈರು ಹೋರಾಟಕ್ಕೆ ನೇತೃತ್ವ ತೊಳ್ಳಿ ಬೆಂಕಲೈರೊಟ್ಟಿಗೆ ಉಳ್ಳ ಒಟ್ಟಿಗೆ ಹೋರಾಟ ಮಲ್ಪೋಗಲ್ಲ ಅವಾಗ ಸೌನೂರು ಏರ ನಾಯಕರೇ ಐತಿ ಅದನ್ನು ಬಂದಿರು ಇದು ಏರ ನಾಯಕರು ಬಂದು ಎರಡು ಸೃಷ್ಟಿ ಮಂತ್ರಿ ಇರ್ಬೋದು ನಮ್ಮ ಮಾತೆಲ್ಲ ನಾಯಕರ ಹತ್ತಂಬುದು ನಮ್ಮೊಂದು ಕಳಕಳಿ ಇಪ್ಪು ವ್ಯಕ್ತಿಗಳು ಇನ್ನು ಏನು ಆಡಿದ್ಮೇಲೆ ಆ ವ್ಯಕ್ತಿಗಳು ಉಳ್ಳೇರ ಅದು ಹೊರಗಿನ ವ್ಯಕ್ತಿಗಳು ಒಳ್ಳೆ ಇರ್ತೀರಿ ದೇವರದಿ ಒಳ್ಳೆ ಇದ್ದೀರ ಯಾಕಡೆ ಕೇಂಡೆ ಜನ ಕೇಂಡೆ ಹೊರಗಿನ ವ್ಯಕ್ತಿಗಳು ಉಳ್ಳೇರ ಅದು ಆದ್ರೆ ಒಂದು ಕಾರ್ಯಕ್ರಮ ಭಕ್ತದ ಮೂಲ ಮುಂಚಿನ ಒಂದು ಬೆಂಬಲ ಕೊರಪುನ ಸಮಯ ಐತಿ ಮನಸ್ಸು ಐತಿ ಆಂಡ ಸೋಷಿಯಲ್ ಮೀಡಿಯಾ ಬರೆದು ಏನು ಮಲ್ಲ ಐತಿ ಹೀರೋ ಸೋಷಿಯಲ್ ಮೀಡಿಯಾ ಅವರು ಹಾಕೊಂಡಿದ್ದ ವ್ಯವಸ್ಥೆ ಕೂಡಾರಿ ಬರೆಯ ಒಂದಿಲ್ಲ ತೊಗೊಂದಿಲ್ಲ ನನಗೆ ಕೈತಲ್ದ ಗ್ರಾಮದ ನೀವು ಸೋಷಿಯಲ್ ಮೀಡಿಯಾ ಉಂಟು ಸರಿಯಾಗಿ ಬರೆಯ ಒಂದಿಲ್ಲ ರೀ ಆಗ ಒಂದೇನೋ ಪೂರ ಬರೆಯ ಒಂದಿಲ್ಲ ರೀ ಆನ್ಲೈನ್ ಇತ್ತು ಹೋಗ್ತೀರಿ ಅದು ನಲಗಿಂತ ಬರೆಪ್ಪುನ ನಾಡೋದಿಲ್ಲ ಏನು ಬರೆಪ್ಪನಾಗೈತಿ ನಮ್ಮ ಬರೆಪ್ಪುನ ತಿನ್ನಲು ಕೊಡೋದು ಬರೆಪ್ಪನ ಜತ್ತದ ಬೆಲೆ ಮಲ್ಕೊಡು ಇನ್ನು ಏನು ಪ್ರಯೋಜನ ಉಳ್ಳೆ ಏನೋ ಫೋಟೋ ಇನ್ನು ತೆಪ್ಪೇರು ಎಲ್ಲ ಏನು ದಂಡ ಒಂದು ಕೆಟ್ಟ ಚಟುವಟಿಕೆ ಮಾಡ್ತದೆ ಏನು ಕನೆಲ್ಲ ಆರೋಪಿ ನಾಂಡ ಕೂಡಲೇ ಪ್ರವೀಣ ಫೋಟೋ ಪಾಡ್ಡು ಪ್ರವೀಣನೊಟ್ಟಿಗೆ ಆರೋಪಿಯಿಂದ ಮಾಡಿರು ಏನು ಇನೇ ಆರೋಪಿ ಅಂತ ಏನು ತಪ್ಪು ಮಂತಿದ್ವಿ ಪ್ರವೀಣ ಒತ್ತು ಏನೋ ಇನ್ನು ತಪ್ಪು ಮಲ್ಪೇನದು ಆ ಒಂದು ಫೋಟೋದ ಎತ್ತಿನ ಐನೇ ಪತ್ತೊಂದು ಐನು ವೈಭವೀಕರಣ ಮಾಡ್ಕೊಳ್ತಿದ್ದ ಕೆಲಸ ಕಾರ್ಯಗಳು ಇನಿ ಬೋವು ಬೋರ್ಡು ಬಂದ ನಮ್ಮ ಹೋರಾಟ ಕಳಕಳಿದ ಹೋರಾಟ ಬೋರ್ಡು ಒಂಜಿ ಧಾರ್ಮಿಕ ಕ್ಷೇತ್ರನ ಒಂಜಿ ವ್ಯಕ್ತಿನ ಒಂಜಿ ವ್ಯವಸ್ಥೆನ ನಮ್ಮ ಕೃಷಿ ಏರು ಇನ್ನು ಅನ್ಯಾಯ ಮಾಡ್ತೀವಿ ಏರು ಕೃತ್ಯ ಮಾಡ್ತೀವಿ ಆಯಾಗ ಶಿಕ್ಷೆ ಅವರು ಐಕಾತ್ರ ಕೇವಲ ಇನಿತ ನಮ್ಮ ಮಾತ್ರ ಹೋರಾಟ ಆಯ್ತು ನನಾತ್ರ ನಮ್ಮ ಹೋರಾಟ ಮಾಡ್ತಾರೆ ನಮ್ಮ ಮಾತ್ರ ರೆಡಿ ಆಗೋಡು ಐಕಾತ್ರ ಈ ಇತ್ತಮಲ್ಲ ಸಂಘಟಿಸಿ ನಮ್ಮ ಮಾತ ಬಂಧುಗಳಿಗೆ ವಿಶೇಷವಾಗಿ ಕೃತಜ್ಞತೆ ಬಣ್ಣಿರುಳ್ಳ ಬಣ್ಣೊಂದು ನಮ್ಮ ಸೌನೂರು ಯುವಕ ಮಂಡಳದ ಪರವಾದ ಈಗ ಸಮಾನ ಮನಸ್ಸು ಬಂದು ಬಂಡ ಕೆಲವರು ಒಂಜಾತಿ ಐತ ಬಗ್ಗೆ ಸೇರ ಬಂಗಾಪುರ ಸಮಾನ ಮನಸ್ಸು ಮಾತೆಲ್ಲ ಬರುದು ನೆಟ್ಟು ಒರಿಯಲ್ಲ ನಮ್ಮ ಆಮಂತ್ರಣಿಗಡೆ ಒಂದು ವ್ಯಕ್ತಿಯ ಪೂರ ಸುಟ್ಟಿ ಕೇಂದ್ರದ ಬತ್ತನಗಳು ಅಂಚ ನಿಖಲೈ ಮಾತಿಲ್ಲ ಕೃತಜ್ಞತೆ ಅಭಿನಂದನೆ ಪಟ್ಟೊಂದು ಸಹೋದರಿ ಸೌಜನ್ಯ ಅನ್ಯಾಯ ನನ್ನ ಏರಿಗಳ ನಮ್ಮ ಸಹೋದರಿಗೆ ಆರ ಬಲ್ಲಿ ಬಂದ ಆಗ್ರಹ ಮತ್ತೊಂದು ಉಡರ ಸೌಜನ್ಯ ಕೊಲೆ ಆರೋಪಿಲಿಗೆ ಅತ್ಯಾಚಾರ ಆರೋಪಿ ನೈಜ ಆರೋಪಿ ನಮ್ಮ ಮರು ತನಿಖೆ ಅವಡು ಬಂಧನ ಅವಡು ಅಕ್ಕಳಿಗೆ ಶಿಕ್ಷೆ ಅವಡು ಪಡೆದು ಆಗ್ರಹ ಮಾಡ್ಕೊಂಡು ಎಲ್ಲ ನಿಂತಿ ಕಲ್ಲಿಡ್ದು ಸುಳ್ಯ ಮುಟ್ಟ ಸೌಜನ್ಯ ಹೋರಾಟ ಸಮಿತಿ ಸುಳ್ಯ ತಾಲೂಕು ನಿಂತ ಒತ್ತಿರ್ದು ತಿಮರೋಡಿ ಮಹೇಶ್ ಮೇರ್ನ ಉಪಸ್ಥಿತಿಡು ನಿಂತಿ ಕಲ್ಲಿಡ್ದು ಸುಳ್ಯ ಜ್ಯೋತಿ ಸರ್ಕಲ್ ಮುಟ್ಟ ವಾಹನ ಜಾತ ಅಲ್ತ ಬುಕ್ಕ ಕಾಲ್ನಡಿಗೆ ಜಾತದ ಮುಖಾಂತರವಾದ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ಅದು ಅಲ್ಪ ನಮ್ಮ ಮನವಿ ಕೊಡ್ರಲ್ಲ ಐಟಿ ಸೌಜನ್ಯನ ಅಮ್ಮ ಕುಸುಮಾವತಿ ಮೇರ್ಲ ಬರ್ಕರಿ ಐದು ನಮ್ಮ ಮಾತಿಲ್ಲ ಐದು ಸಂಖ್ಯೆ ಭಾಗವಹಿಸೋದು ಮಾಡಿದ್ರೆ ಮಾತಿಲ್ಲ ಸಹಕಾರಗಳ ಸಲ್ಲಿಸಲು ಮಾತ್ರ ಇರ್ತೇವೆ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.